ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಫಲಿತಾಂಶದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪುತ್ತೂರು ಬಿಜೆಪಿ ಕಚೇರಿಯ ಮುಂದೆ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿಂಡಿ ವಿತರಿಸಿ ಹರ್ಷಾಚರಣೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಉಜಿರೆಮಾರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ, ವಿದ್ಯಾಗೌರಿ, ಸುರೇಶ್ ಆಳ್ವ, ಚಂದ್ರಶೇಖರ ಬಪ್ಪಳಿಗೆ, ಸಾಜಾ ರಾಧಾಕೃಷ್ಣ ಆಳ್ವ, ಪುರುಷೋತ್ತಮ ಮುಂಗ್ಲಿಮನೆ, ರಾಜೇಶ್ ಬನ್ನೂರು, ಅನಿಲ್ ತೆಂಕಿಲ, ನಿತೇಶ್ ಶಾಂತಿವನ, ಯುವರಾಜ್ ಪೆರ್ವತೋಡಿ, ನಾಗೇಂದ್ರ ಬಾಳಿಗ, ಶಶಿಧರ್ ನಾಯಕ್, ಮೋಹನ್ ಪಕ್ಕಳ, ಸ್ವರ್ಣಲತಾ ಹೆಗ್ಡೆ, ಹರಿಪ್ರಸಾದ್, ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಆ ಒಂದು ದೆಹಲಿಯ ಚುನಾವಣೆಯ ಫಲಿತಾಂಶದ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇವತ್ತು ವಿಜಯವನ್ನು ಸಾಧಿಸಿದಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಆ ಒಂದು ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಂಥ ದಯಾನಂದ ಶೆಟ್ಟಿ ಉಜಿರೆಮಾರ್ ಅವರೇ, ಒಂದು ವಾರದ ಹಿಂದೆ ಈ ದೇಶದ ಪ್ರಧಾನಿಯವರ ನೇತೃತ್ವದಲ್ಲಿ ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಆ ಬಜೆಟ್ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರೊರೆಸುವಂಥ ಕೆಲಸವನ್ನು ಮಾಡಿದೆ ಅಂತೇಳಿ ಇವತ್ತು ಸಾಬೀತುಪಡಿಸುವಂಥ ಕೆಲಸ ದೆಹಲಿಯ ರಾಜಧಾನಿಯಲ್ಲಿ ನಡೆದಂಥ ಆ ಒಂದು ಕೇಂದ್ರಾಡಳಿತ ಪ್ರದೇಶವಾದಂಥ ದಿಲ್ಲಿಯ ಚುನಾವಣೆಯಲ್ಲಿ ಇವತ್ತು ತೋರಿಸಿಕೊಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ಆಪ್ ಪಕ್ಷದ ಮುಖಾಂತರ ಆಡಳಿತವನ್ನು ಮಾಡಿ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ದೆಹಲಿಯಲ್ಲಿ ಮಾಡಿ ಒಬ್ಬ ಮುಖ್ಯಮಂತ್ರಿ 16 ತಿಂಗಳು ಜೈಲಲ್ಲಿ ಇದ್ದು ಇವತ್ತು ಭ್ರಷ್ಟಾಚಾರದ ಕೂಪವಾಗಿ ಆ ಆಪ್ ಸರ್ಕಾರ ಇತ್ತು ಅಂತೇಳಿ ಇವತ್ತು ಇಡೀ ನಮ್ಮ ಕೇಂದ್ರಾಡಳಿತ ಪ್ರದೇಶವಂತ ದಿಲ್ಲಿಯ ಜನ ತೀರ್ಮಾನ ಕೊಟ್ಟು ಈಗಾಗಲೇ 70 ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ 41 ಸ್ಥಾನವನ್ನು ಮುನ್ನಡೆಗಳಿಸುವಂಥ ಕೆಲಸ 10 ವರ್ಷದ ನಂತರ ಆಗಿದೆ. ಇದು ಬಹುಶಃ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಟ್ಟಂಥ ವಿಶ್ವಾಸ. ಅದರ ಒಟ್ಟಿಗೆ ಈ ದೇಶದಲ್ಲಿ ಭವಿಷ್ಯತ್ತಲ್ಲಿ ಕಾಂಗ್ರೆಸ್ಸಿನ ಸ್ಥಾನಮಾನ ಏನು ಅಂತೇಳಿ ಅಲ್ಲಿ 0 ಸ್ಥಾನವನ್ನು ಕೊಟ್ಟು ಒಂದೇ ಒಂದು ಸ್ಥಾನವನ್ನು ಮುನ್ನಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜನ ಅಲ್ಲಿಯ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಎಲ್ಲ ಮಾಡಿದ್ದಾರೆ ಎನ್ನುವುದಕ್ಕೆ ಇವತ್ತಿನ ಚುನಾವಣೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನೀಶ್, V4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade.
Invest in workspaces managed by Vertex. Invest smart. Invest in Mangaluru.